ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಡಿವಿಆರ್ ಎಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಅನಾಗ್ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಎಷ್ಟು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಡಿಕೊಳ್ಳುವ. ಹಾಯ್ ಅನಾಗ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಿದ್ದೀರಾ? ಏನು ನೀವು ಸ್ವಲ್ಪ ಕಡಿಮೆ ಮಾತಾಡ್ತಿದ್ದೀರಾ, ಜೋರು ಮಾತಾಡಬೇಕಲ್ಲ. ಓಕೆ, ಏನು ಸ್ಪೆಷಲ್ ಇವಾಗ? ಮೆಣಸಿನ ಚಟ್ನಿ ಮತ್ತು ಚಿಲ್ಲಿ ಗಾರ್ಲಿಕ್ ರೈಸ್. ಮೆಣಸಿನ ಚಟ್ನಿ ಆಚೆ ಸೈಡ್ ನಾವು ಗೊಡ್ಗಾರ ಅಂತ ಹೇಳ್ತೇವೆ. ಅಂದರೆ ಅಲ್ಲಿ ಫುಲ್ ಮೆಣಸೇ ಇರುತ್ತಾ? ಖಾಲಿ ಮೆಣಸು ಮತ್ತು ಉಪ್ಪು, ಹುಳಿ, ಖಾರ ಹಾಗೆ ತೆಂಗಿನಕಾಯಿ ಏನು ಹಾಕಲಿಕ್ಕಿಲ್ಲ? ಓ, ಇದು ಸ್ವಲ್ಪ ಹಾಗಾದರೆ ರಾ ಅಂದರೆ ಮೆಣಸು ಸ್ವಲ್ಪ ಜಾಸ್ತಿ ಇರ್ಬೋದಲ್ಲ, ಖಾರ ಖಾರದ್ದು ಇರ್ತದೆ. ಇನ್ನೊಂದು ಚಿಲ್ಲಿ ಗಾರ್ಲಿಕ್ ರೈಸ್. ಚಿಲ್ಲಿ ಗಾರ್ಲಿಕ್ ಎರಡು ಕೂಡ ಚಿಲ್ಲಿ ಹಾಗಾದರೆ ಎಲ್ಲ. ಓಕೆ, ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ ಓಕೆ, ಅಡುಗೆ ಬಂದಾಯ್ತಲ್ಲ. ಈಗ ಫಸ್ಟಿಗೆ ಯಾವುದು ಚಿಲ್ಲಿಯಿಂದ? ಮೆಣಸಿನ ಚಟ್ನಿ ಮಾಡ್ತೇವೆ. ಮೆಣಸಿನ ಚಟ್ನಿ ಅಲ್ಲ? ಓಕೆ, ಸ್ಟಾರ್ಟ್ ಮಾಡೋಣ. ಅಂದರೆ ಮೆಣಸಿನ ಚಟ್ನಿ ಅಂದರೆ ನೀವು ಕೆಂಪು ಮೆಣಸು ತಗೊಳ್ಳಿ. ಕೆಂಪು ಮೆಣಸು ಇನ್ನು ಕಾಯಿ ಮೆಣಸು ಆ ಥರ ಅಲ್ಲ. ಓಕೆ, ಇದು ಊರು ಮೆಣಸು ಅಂತ ಹೇಳ್ತಾರಾ? ಹೌದು. ಓಕೆ, ಸ್ಟಾರ್ಟ್ ಮಾಡೋ. ಸ್ಟಾರ್ಟ್ ಮಾಡುವ. ಮಿಕ್ಸಿ ಜಾರ್ ಬೇಕಲ್ಲ. ಚಟ್ನಿ ಅಂತ ಬಂದಾಗ ನಾವು ಯಾವಾಗಲೂ ಚಿಕ್ಕ ಜಾರೇ ಯೂಸ್ ಮಾಡೋದಲ್ಲ. ಈಗ ಇದಂದರೆ ಬಿಸಿನೀರಲ್ಲಿ ನೆನೆಸಿದ ಮೆಣಸು. ಹುರಿಲಿಕ್ಕೇನಿಲ್ಲ? ಹುರಿಲಿಕ್ಕಿಲ್ಲ, ಬಿಸಿನೀರಲ್ಲಿ ನೆನೆಸಿಟ್ಟಾನೆ. ಒಂದು ಎಷ್ಟು ನೈಟ್ ನೆನೆಸಿಟ್ರೆ ಬೆಳಿಗ್ಗೆ ಹಾಗೆ ಮಾಡ್ಬೋದು. ಅಂದರೆ ಫುಲ್ಲು ನೆನೆಬೇಕದು? ನೆನೆ ಸ್ವಲ್ಪ. ಇಲ್ಲಾದರೆ ಆಗಾಗಾದರೆ ನೆನೆಸಿಡ್ಲಿಕ್ಕೆ ನೆನಪಾಗದಿದ್ದರೆ ಬಿಸಿನೀರಲ್ಲಿ ಬಾಯ್ಲ್ ಮಾಡಿಕೊಂಡ್ರೆ ಸಹ ಆಗ್ತದೆ. ಬಾಯ್ಲ್ ಅದು ಈಸಿ ಇರುತ್ತಲ್ಲ? ಅದೇ. ನಾನಿಲ್ಲಿ ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ತಗೊಂಡಿದ್ದೇನೆ. ಎರಡು ತಗೊಂಡಿದ್ದೀರಾ? ಹೌದು. ಖಾರನೂ ಇರಲಿ ಸ್ವಲ್ಪ? ಹೌದು, ಮೀಡಿಯಮ್ ಖಾರನೂ ಇರಲಿದ್ರೆ. ಈಗ ಅಂದರೆ ಗ್ರೇವಿನೆಸ್ಸಿಗೆ ಮತ್ತು ಖಾರ ಇರ್ತದೆ ಮೆಣಸು. ಹಾಗೆ ನೀರುಳ್ಳಿ ಒಂದು. ಈರುಳ್ಳಿ, ಓಕೆ. ಅದನ್ನು ಎಷ್ಟು ಮೆಣಸು ಒಂದು 10-15 ತಗೊಂಡಿದ್ದೀರಾ ಅಂತಲ್ಲ? ಹೌದು. ಅಂದರೆ ಮೆಣಸು ಜಾಸ್ತಿ ಒಂದು ಹಿಡಿ ಅಷ್ಟು 10-15 ತಗೊಂಡಿದ್ದೆ. ಇದಕ್ಕೆ ಇಲ್ಲಿ ಇರೋದು ಮೆಣಸು ಮಾತ್ರ, ಹಾಗಾಗಿ ಮೆಣಸು ಜಾಸ್ತಿ ಇರುತ್ತಲ್ಲ. ಮತ್ತು ಬೆಳ್ಳುಳ್ಳಿ ಒಂದು 7-8. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀರಾ? ಹೌದು. ಓಕೆ, ಬೆಳ್ಳುಳ್ಳಿ ಇದೆಲ್ಲ ಸೇರಿದಾಗ ಖಾರಕ್ಕೆ ಮ್ಯಾಚಿಂಗ್ ಆಗ್ತದೆ. ಹೌದು. ಮತ್ತು ಸಣ್ಣ ಲಿಂಬೆ ಅಷ್ಟು ಹುಳಿ. ಅಷ್ಟು ಬೇಕಾಗುತ್ತಾ? ಹೌದು. ಓಕೆ, ಅದು ಖಾರನ ಬ್ಯಾಲೆನ್ಸ್ ಮಾಡಲಿಕ್ಕೆ. ಈಗ ಉಪ್ಪು ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಹೌದು. ಬೇಕಿದ್ರೆ ಆಮೇಲೆ ಕೂಡ ಆ್ಯಡ್ ಮಾಡ್ಕೊಡ್ಬೋದು. ಚಟ್ನಿ ಏನು ಪ್ರಾಬ್ಲಮ್ ಇಲ್ಲ, ಲಾಸ್ಟಿಗೆ ಕೂಡ ಆ್ಯಡ್ ಮಾಡ್ಕೊಳ್ಬೋದಲ್ಲ. ಇಷ್ಟನ್ನು ಈಗ ಮಿಕ್ಸ್ ಮಾಡಿ ನೀರು ಹಾಕಬೇಕು. ನೀರು ಹಾಕಬೇಕಾ? ಹೌದು, ಸ್ವಲ್ಪ ನೀರು ಹಾಕಿ. ಓಕೆ, ಇಷ್ಟನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಂತಲ್ಲ? ರೆಡಿ ಆಗಿದೆ. ಚಟ್ನಿ ಅಂತೂ ಸಾಕಾಗಿ ಉಂಟು ನೋಡಿ. ಈಗ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಇದನ್ನು ನೆಕ್ಸ್ಟ್ ಬಿಸಿ ಮಾಡಲಿಕ್ಕೆ? ಹೌದು. ನಾನು ಚಟ್ನಿ ಅಂತ ಅಂದ್ಕೊಂಡಾಗ ಹೀಗೆ ಸಿಗುತ್ತೆ ಅಂತ ಅಂದ್ಕೊಂಡೆ. ಸ್ವಲ್ಪ ಅಂದರೆ ಇದನ್ನು ಈಗ ಬಿಸಿ ಮಾಡಿ ಏನು ಒಗ್ಗರಣೆ ಟೈಪಾ? ಅಲ್ಲ, ಹಾಗೆ ನಾರ್ಮಲ್ ಆಗಿ ಆಯಿಲಲ್ಲಿ ಬಿಸಿ ಮಾಡೋದು. ಓಕೆ, ಈಗ ಪ್ಯಾನ್ ಬೇಕಲ್ಲ, ಹಾಗಾದರೆ ಇವಾಗಲೇ ಉರಿಸ್ಬೇಕು. ಇದಕ್ಕೆ ತುಪ್ಪ ಹಾಕೊಳ್ಳೋಣ. ತುಪ್ಪ? ಓಕೆ, ನಾವು ತುಪ್ಪ ಅಂತ ಬಂದಾಗ ಕೇಶವರ ಶುದ್ಧ ಹಸಿನ ತುಪ್ಪ 2 ಸ್ಪೂನ್ ಸ್ವಲ್ಪ. ಇದಕ್ಕೆ ಪೇಸ್ಟ್ ಮಾಡಿದ್ರೆ ಅದಕ್ಕೆ ಮಿಕ್ಸ್ ಮಾಡೋದಲ್ಲ? ಹೌದು. ತುಪ್ಪ ಬೇಕಿದ್ರೆ ತುಪ್ಪ, ಬೆಣ್ಣೆ ಅಥವಾ ತೆಂಗಿನ ಎಣ್ಣೆ ಸಾಕ್ಬೋದು. ತೆಂಗಿನ ಎಣ್ಣೆ ಹಾಕ್ಬೋದು, ಮೂರರಲ್ಲಿ ಯಾವ್ದಾರು ಒಂದು. ಹೌದು. ನಾವಂತೂ ನಮ್ಮ ಸೌರೇಶ್ವರ ಮೇಲೆ ಹೆಚ್ಚಾಗಿ ಕೇಸರಿಯವರ ಶುದ್ಧ ಹಸಿನ ತುಪ್ಪವನ್ನೇ ಯೂಸ್ ಮಾಡ್ತೀವಿ. ಇದು ಯಾವುದಕ್ಕೆಲ್ಲ ಹೇಗೆ? ಇದು ಗಂಜಿ ಊಟಕ್ಕೆ, ಉದ್ದಿನ ದೋಸೆಗೆ ಆಗ್ತದಾ? ಹೌದು. ನೀರು ಮಾಡಲಿಕ್ಕೆ ಉಂಟು ಇದು ಹೇಗೆ? ಇಲ್ಲ, ಸ್ವಲ್ಪ ಗಟ್ಟಿನೇ ಇರುತ್ತಾ? ಹೌದು. ಇದನ್ನಿಗೆ ಸಿಮ್ಮಲ್ಲಿ ಉದ್ದಿನ ದೋಸೆಗೆ ಈ ಥರದಕ್ಕೆಲ್ಲ ಯೂಸ್ ಮಾಡ್ಬೋದಲ್ಲ? ಅದೇ ಜ್ವರ ಟೈಮಲ್ಲಿ ಗಂಜಿ ಊಟದೊಟ್ಟಿಗೆ ಸಹ ಇದು ಮಾಡಿ. ಹೌದು, ಗಂಜಿ ಊಟಕ್ಕೆಲ್ಲ ಪಕ್ಕ ಇದು ಹೇಳಿ ಮೆಡಿಸಿನ್ ಕಾಣ್ತುಂಟು. ಮತ್ತು ಏನು ಶೀತ ಈ ಥರ ಕೆಮ್ಮು ಎಲ್ಲ ಬಂದಾಗ ಅದು ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಇರುತ್ತಲ್ಲ? ಹೌದು. ಇದಕ್ಕೆ ಇನ್ನು ಸಹ ಜೀರಿಗೆ, ಕೊತ್ತಂಬರಿ, ಕಾಯಿ, ಬೆಲ್ಲ ಹಾಕಿದರೆ ನಮ್ಮ ಈ ನಾರವಿ ಸೈಡಲ್ಲಿ ಇದು ಮುಂಚಿದ ಗಟ್ಟಿ ಹೇಳ್ತಾರೆ, ಅದು ಆ ಥರ ಸಾಕು. ಓಕೆ, ಬೆಲ್ಲ ಹಾಕಿದ್ರೆ? ಬೆಲ್ಲ ಎಲ್ಲ ಹಾಕಿ. ಅದು ಸ್ವಲ್ಪ ಸ್ವೀಟ್ ಥರ ಇರುತ್ತೆ, ಅದು ಚೆನ್ನಾಗಿರುತ್ತೆ ನೋಡಿ. ಆಚೆ ದೀಪಾವಳಿಗೆ ಮಾಡ್ತಾರೆ. ಅದೇ. ಯಾವ ಸೈಡ್ ಹೇಳಿದ್ದು ನೀವು? ನಾರವಿ, ಬೆಳ್ತಂಗಡಿ ಸೈಡ್ ಅಲ್ಲ? ಹೌದು. ಯಾವಾಗಲೂ ತೆಂಗಿನ ಚಟ್ನಿ ಈ ಥರದೆಲ್ಲ ತಿಂತೇವೆ, ಕಾಯಿ ಚಟ್ನಿ ಆ ಥರ ಎಲ್ಲ. ಆದರೆ ಈ ಥರ ಚಟ್ನಿ ಮಾಡಿದರೆ ನಾವು ಉದ್ದಿನ ದೋಸೆಗೆ ಗಂಜಿಗೆಲ್ಲ ತಗೊಳ್ಬೋದು ಅಂತ ಹೇಳ್ತಿದ್ರು. ಚಟ್ನಿಯಲ್ಲಿ ಸುಮಾರು ಇದೆ ನೋಡಿ, ತಿಮರ ಚಟ್ನಿ ಅದೆಲ್ಲ. ನೀವು ಕಾಲೇಜಿಗೆ ಎಲ್ಲ ಓದು ಎಕ್ಸಾಮ್ ಟೈಮಲ್ಲೆಲ್ಲ ಬರೋದಾಗ ತಿಮರ ಚಟ್ನಿ ಎಲ್ಲ ತಿನ್ನೋದಿತ್ತ? ಇಲ್ಲ. ಇಲ್ಲೋ?
ಈಗ ಆಲ್ಮೋಸ್ಟ್ ಬಿಸಿ ಆಗಿದೆ. ಓಕೆ. ಅಂದರೆ ಖಾರ ಜಾಸ್ತಿ ಇರ್ತದಲ್ಲ, ಹಾಗೆ ತುಪ್ಪದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಹಾಂ ಅದೇ ಖಾರ ಸ್ವಲ್ಪ ಕಮ್ಮಿ ಆಗಲಿಕ್ಕೆ ಬ್ಯಾಲೆನ್ಸ್ ಇದಾಗಿ. ಹಾಗೆ ತಿಂದರೆ ಸ್ವಲ್ಪ ಖಾರ ಜಾಸ್ತಿ ಖಾರ ಸ್ವಲ್ಪ ಇರ್ತದೆ. ಹೌದು, ಅದೇ ನಾನು ಅಂದ್ಕೊಂಡೆ ಇದು ಫುಲ್ಲು ಏನು ಒಣಮೆಣಸಿದ್ದ ಕಾರಣ ಖಾರ ಏನೋ ಇರ್ಬೋದು ಅಂತ ಅಂದ್ಕೊಂಡೆ. ಮತ್ತು ಅದಕ್ಕೆ ಏನು ಬೆಲ್ಲ ಕೂಡ ಹಾಕಿಲ್ಲ, ತೆಂಗಿನಕಾಯಿ ಕೂಡ ಆ ಥರ ಏನು ಹಾಕಿಲ್ಲ, ಹಾಗಾಗಿ ಖಾರ ಜಾಸ್ತಿ ಇರ್ಬೋದು ಅಂದಾಗ. ಬಟ್ ಈ ಥರ ಹುರ್ಕೊಂಡ್ರೆ ಖಾರ ಕಡಿಮೆ ಆಗ್ತದಲ್ಲ. ಈಗ ಇದನ್ನು ಆಫ್ ಮಾಡಿಕೊಂಡು ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ. ಈಗ ಇದು ರೆಡಿ ಆಯ್ತಲ್ಲ, ನಾವು ಇದರೊಟ್ಟಿಗೆ ಸರ್ವ್ ಮಾಡಲಿಕ್ಕೆ ದೋಸೆ ಮಾಡ್ಕೊಳ್ಳೋಣ, ಉದ್ದಿನ ದೋಸೆ. ಅಂದರೆ ನೀವು ದೋಸೆಗೂ ಕೂಡ ರೆಡಿ ಮಾಡ್ತಿದ್ದೀರಾ? ಹೌದು. ಓ, ನಾನು ಅಂದ್ಕೊಂಡೆ ನೀವು ಖಾಲಿ ಚಟ್ನಿ ಮಾಡ್ತಾ ಇದ್ದೀರಾ, ಈಸಿಯಲ್ಲಿ ರಪ್ಪ ನಮ್ಮ ಅಡಿಗೆ ಮುಗಿದಿದೆ ಅಂದ್ಕೊಂಡೆ. ಓ, ಇನ್ನು ಇದಕ್ಕೆ ಮಾಡಲಿಕ್ಕೆ ದೋಸೆ ರೆಡಿ ಮಾಡ್ಕೊಳ್ಬೇಕಲ್ಲ. ಓಕೆ, ಹಾಗಾದರೆ ಇದನ್ನು ಸೈಡ್ ಇಡೋಲ್ಲ? ಸೈಡ್ ಇಟ್ಕೊಂಡು. ಓಕೆ. ನೀವು ದೋಸೆಗಂತೂ ಏನು ಕೆಲಸ ಇಲ್ಲ ಹಾಗಾದರೆ, ಎಲ್ಲ ಮನೆಯಿಂದ ರೆಡಿ ಮಾಡ್ಕೊಂಡಿದ್ದೀರ. ಇಲ್ಲಿ ಏನಿದ್ರು ಚಟ್ನಿ ಮಾತ್ರ ಮಾಡೋದು ಅಲ್ಲ. ಓಕೆ. ಈಗ ಬಿಸಿ ಆಗಿದೆ. ಓಕೆ. ಈಗ ಹಾಗಾದರೆ ರಾಪ್ ಆ್ಯಂಡ್ ಟಪ್ ಆಗಿ ದೋಸೆ ಹೋಗ್ತಿದ್ದೀರಲ್ಲ, ಉದ್ದು ದೋಸೆ ಅಲ್ಲ? ನೋಡಿ, ನಿಮಗೆಲ್ಲ ದೋಸೆ ಹೋಗ್ಲಿಕ್ಕೆ ಕರೆಕ್ಟಾಗಿ ಬರ್ತಂತ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಹಾಗಾದರೆ ಬೆಳಿಗ್ಗೆ ಎಲ್ಲ ನಮ್ಮನೆಗೆಲ್ಲ ಹೆಲ್ಪ್ ಮಾಡ್ತೀರಿ ಅಂತ ಗೊತ್ತಾಗ್ತದೆ. ಇದಕ್ಕೆ ತುಪ್ಪ ಹಾಕೊಳ್ಳಿ ಸರ್. ತುಪ್ಪ ಹಾಕೊಳ್ಳೋದಾ? ಮೇಲ್ಗಡೆಯಿಂದ ಕೇಸರಿಯವರ ತುಪ್ಪವನ್ನು ಹಾಕ್ತಿದ್ದೀವಲ್ಲ. ಆ್ಯಕ್ಚುಲಿ ಮನೆಯಲ್ಲೆಲ್ಲ ಈ ಕಾವಲಿ ರೊಟ್ಟಿ ಮಾಡ್ತಾರಲ್ಲ, ಅದಕ್ಕೆಲ್ಲ ಈ ಬಾವಡೆ ಆ ಥರ ಎಲ್ಲ ಮಿಕ್ಸ್ತಾರೆ. ಆದರೆ ಈ ದೋಸೆ ಅಂತ ಹೇಳುವಾಗ ಸ್ವಲ್ಪ ಬೇಗ ಬೇಗ ಆಗ್ತದಲ್ಲ. ಓಕೆ. ದೋಸೆ ಅಂತೂ ಗಮದಲ್ಲಿ ಕಾಣ್ತಂತು. ದೋಸೆ ರೆಡಿ ಆಗಿದೆ. ಓಕೆ. ನೋಡಿ, ಸೂಪರ್ ಆಗಿದೆ ನೋಡಿ. ಅದನ್ನು ಹಾಗೆ ನೀವು ಸರ್ವ್ ಪ್ಲೇಟಿಗೆ ಹಾಕ್ತಿದ್ದೀರಲ್ಲ. ಆಫ್ ಮಾಡೋದಾ? ಆಫ್ ಮಾಡು. ಓಕೆ. ನಮಗೆ ನಾವು ಯಾವುದು ಕೆಂಪು ಚಟ್ನಿ, ಮೆಣಸಿನ ಚಟ್ನಿ ಮತ್ತು ದೋಸೆ ರೆಡಿ ಆಗಿದೆ. ದೋಸೆ ರೆಡಿ ಆಗಿದೆಯಲ್ಲ. ಸ್ಪೆಷಲಾಗಿ ಮೆಣಸಿನ ಚಟ್ನಿ ಗಮ್ಮತ್ತಾಗಿ ಉಂಟು. ಇದರ ಜೊತೆ ದೋಸೆನ ಹೇಗೆ ಬಿಸಿ ಬಿಸಿಯಾಗಿ ತಿಂದರೆ ಗಮ್ಮತ್ತು ಖಾಲಿ ಮಾಡೋದಲ್ಲ. ಓಕೆ, ಟೇಸ್ಟ್ ನೋಡಲ್ಲ ಇದ್ರಿಗೆ. ಓಕೆ, ಯಾನಾಗವರು ಸಾಕಾಗಿರುವಂತಹ ಚಟ್ನಿ, ಕೆಂಪು ಚಟ್ನಿ ಮತ್ತು ಸ್ಪೆಷಲಾಗಿ ದೋಸೆ ಕೂಡ ರೆಡಿ ಮಾಡಿಕೊಡಿದ್ದಾರೆ, ಬಿಸಿ ಬಿಸಿಯಾಗಿಟ್ಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮೆಣಸಿನ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ 10 ರಿಂದ 15 ನೆನೆಸಿದ ಒಣಮೆಣಸಿಗೆ 1 ಹೆಚ್ಚಿದ ಈರುಳ್ಳಿ, 8 ರಿಂದ 10 ಬೆಳ್ಳುಳ್ಳಿ, ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ರುಬ್ಬಿದ ಮಸಾಲೆಯನ್ನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯುತ್ತಾ ಬೇಯಿಸಿ. ಈಗ ರುಚಿಕರವಾದ ಮೆಣಸಿನ ಚಟ್ನಿ ಬಿಸಿ ಬಿಸಿ ದೋಸೆಯೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.